ಸಂಸ್ಕೃತಿಯ ಉಳಿಸುವಿಕೆ ಮತ್ತು ಬೆಳವಣಿಗೆಗೆ ಪೂರಕವಾದ ವಾತಾವರಣವೊಂದು ಬೋಳಂಗಳದಲ್ಲಿ ಸೃಷ್ಟಿಯಾಗಿತ್ತು. ಕಾಸರಗೋಡಿನಲ್ಲಿ ಕಳೆದ 15 ವರ್ಷಗಳಿಂದ ತಾಂತ್ರಿಕ ಕಾರಣಗಳಿಂದ ಸ್ಥಗಿತಗೊಂಡಿದ್ದ ಜನಪದ ಕ್ರೀಡೆಗೆ ಇದೀಗ ಮರುಜೀವ ಸಿಕ್ಕಂತಾಗಿದೆ. ಪೇಟ ವಿರೋಧದ ನಡುವೆಯೂ ಪೈವಳಿಕೆ ಬೋಳಂಗಳದಲ್ಲಿ ಅಣ್ಣತಮ್ಮ ಜೋಡುಕೆರೆ ಕಂಬಳ ಯಶಸ್ವಿಯಾಗಿ ನೆರವೇರಿತು. ತವಳುವ ಬೀಡಿನ ಸಾಂಪ್ರದಾಯಿಕ ಕ್ರೀಡೆ ಕೋಣಗಳ ಓಟ ಕಂಬಳಕ್ಕೆ ಕಾಸರಗೋಡು ಜಿಲ್ಲೆಯ ಗಡಿ ಪ್ರದೇಶ ಪೈವಳಿಕೆ ಬೋಳಂಗಳದಲ್ಲಿ ಶಾಶ್ವತ ಕ್ರೀಡಾಂಗಣದಲ್ಲೇ ಅಣ್ಣತಮ್ಮ ಜೋಡುಗೆರೆ ಕಂಬಳ ಯಶಸ್ವಿಯಾಗಿ ನಡೆಯಿತು. ಬಾರುಕೋಲು ಎತ್ತದೆ ಹಾಗೂ ಕೋಣಗಳಿಗೆ ಯಾವುದೇ ಹಿಂಸೆ ನೀಡದೆ ಪೊಲೀಸ್ ಇಲಾಖೆಯ ಕೆಲವೊಂದು ಕಟ್ಟುನಿಟ್ಟಿನ ನಿಬಂಧನೆಗಳ ನಡುವೆ ಕಂಬಳ ನಡೆದಿದ್ದು 100ಕ್ಕೂ ಹೆಚ್ಚು ಕೋಣಗಳು ಪಾಲ್ಗೊಂಡಿದ್ದವು. ಸುಮಾರು 15 ವರ್ಷಗಳ ಬಳಿಕ ಮಂಜೇಶ್ವರ ತಾಲೂಕಿನಲ್ಲಿ ನಡೆದ ಬೋಳಂಗಳ ಅಣ್ಣತಮ್ಮ ಜೋಡುಗೆರೆ ಕಂಬಳ ಕೃಷಿ ಪೂರಕ ಆಚರಣೆ ಸಹಿತ ಪೂರಕ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಬೋಳಂಗಳ ಕಂಬಳ ಯಶಸ್ವಿಯಾಗಿದೆ. ಕಂಬಳದ ಸುಸಜ್ಜಿತ ಓಟದಾಂಗಣದಿಂದ ಗಡಿನಾಡ ಪೈವಳಿಕೆಯಲ್ಲಿ ಹೊಸ ಮನ್ವಂತರವೇ ಸೃಷ್ಟಿಯಾಗಿತ್ತು. ಅಣ್ಣತಮ್ಮ ಜೋಡುಗೆರೆ ಕಂಬಳ ಸಮಿತಿಯ ವತಿಯಿಂದ ರೂಪುಗೊಂಡ ಕಂಬಳ ಟ್ರ್ಯಾಕಿಗೆ ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗಿದೆ. ಮುಂಬರುವ ವರ್ಷಗಳಲ್ಲಿ ಕೇರಳ ಮತ್ತು ಕರ್ನಾಟಕದ ಕಂಬಳಾಸಕ್ತರನ್ನ ಆಕರ್ಷಿಸುವ ಇರಾದೆಯು ಕಂಬಳ ಸಮಿತಿಯದ್ದು. ಹಲವು ವರ್ಷಗಳಿಂದ ಕಂಬಳ ವೀಕ್ಷಣೆಗೆ ದೂರದ ಪುತ್ತೂರು, ಮೂಡಬಿದಿರೆಗೆ ತೆರಳಬೇಕಿದ್ದ ಇಲ್ಲಿನ ಜನಸಾಮಾನ್ಯರು ಪ್ರಸ್ತುತ ಕಂಬಳ ಆಯೋಜನೆಯಿಂದ ತಮ್ಮ ಸ್ವಂತ ಊರಿನಲ್ಲಿ ಕಂಬಳ ವೀಕ್ಷಣೆಗೆ ಭಾಗ್ಯವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕಂಬಳ ವೀಕ್ಷಣೆಗೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಂದ ಸಾವಿರಾರು ಮಂದಿ ಆಗಮಿಸಿದ್ರು. ಪ್ರತಿ ವರ್ಷ ಇಲ್ಲಿನ ಕಂಬಳ ನಡೆಯುವ ಮೂಲಕ ತುಳುನಾಡಿನ ಪರಂಪರಾಗತ ಕೋಣಗಳ ಓಟ ಕಂಬಳದ ಅನನ್ಯ ಸಂಸ್ಕೃತಿ ಬೆಳೆಸಲು ಇಲ್ಲಿನ ಸಮಿತಿ ಮುಂದಾಗಿದೆ. ನವೀನ್, ವಿ4 ನ್ಯೂಸ್ 24/7 ಕಾಸರಗೋಡು.